ಭಾರತ ದೇಶವು ವ್ಯಕ್ತಿತ್ವ ವಿಕಸನದ ಮೂಲಕ ನಿರ್ಮಾಣವಾಗುತ್ತಿರುವ ದೇಶ. ಆತ್ಮಸ್ಥೈರ್ಯವನ್ನ ಯುವ ಶಕ್ತಿ ಪಡೆದುಕೊಂಡರೆ ಸದೃಢ ದೇಶ ನಿರ್ಮಾಣವಾಗುತ್ತದೆ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಹೇಳಿದರು. ಎಸ್ಎಸ್ಎಫ್ ವತಿಯಿಂದ ಕೃಷ್ಣಾಪುರದ ಶಾಲಾ ಮೈದಾನದ ಎಸ್ ಅಬ್ದುಲ್ಲಾ ರೆಹಮಾನ್ ಎಂಜಿನಿಯರ್ ವೇದಿಕೆಯಲ್ಲಿ ನಡೆಯುತ್ತಿರುವ ರಾಜ್ಯಮಟ್ಟದ ಪ್ರತಿಭೋತ್ಸವ 2021 ಉದ್ಘಾಟಿಸಿ ಮಾತನಾಡಿದರು. ಈ ಟ್ಯಾಲೆಂಟ್ ಹೇಳುವಂತದ್ದು ಯಾವುದೇ ಒಂದು ಜಾತಿ, ಒಂದು ಮತ, ಒಂದು ಕ್ಷೇತ್ರ, ಒಂದು ಜಾಗಕ್ಕೆ ಸೀಮಿತವಾದಲ್ಲ. ಇಡೀ ಮನುಕುಲಕ್ಕೆ ಸೇರಿದಂತಹ ಒಂದು ಆಸ್ತಿ ಇದು. ಈ ಭಗವಂತ ಈ ಭೂಮಿಗೆ ಕಳಿಸಿಕೊಡುವಾಗ ಪ್ರತಿಯೊಬ್ಬರಲ್ಲಿ ಕೂಡ ಈ ಟ್ಯಾಲೆಂಟ್ ಅಂತ ಹೇಳುವಂಥದ್ದು, ಈ ಪ್ರತಿಭೆ ಅಂತ ಹೇಳುವಂಥದ್ದು ಪ್ಯಾಕ್ ಮಾಡಿ ಕಳಿಸಿದಾರಂತೆ. ಆದರೆ ಇಲ್ಲಿ ನಾವು ಅದರ ಅನಾವರಣಗೊಳಿಸಬೇಕು. ನಾವು ನಮ್ಮಲ್ಲಿ ಅಂತಹ ಶಕ್ತಿ ಇದೆ ಹೇಳುವಂಥ ಮನವರಿಕೆ ಆಗಬೇಕು, ಜಾಗೃತಿ ಮೂಡಬೇಕು, ಅರಿವು ಮೂಡಬೇಕು. ಮತ್ತೆ ಅದರ ಅನಾವರಣಗೊಳ್ಳಲಿಕ್ಕೆ ಬೇಕಾದಂತಹ ಪೂರಕವಾದ ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕೆ ವೇದಿಕೆ ಸಿದ್ಧಗೊಳ್ಳಬೇಕು. ಈ ನೆಲೆಯಲ್ಲಿ ಎಸ್ಎಸ್ಎಫ್ ಕರ್ನಾಟಕ ಸ್ಟೇಟ್ ಕಮಿಟಿಯವರು ಈ ಪ್ರತಿಭೋತ್ಸವ ಅಂತ ಹೇಳುವಂಥ ಈ ಟ್ಯಾಲೆಂಟ್, ಪ್ರತಿಭೆಯನ್ನು ಅನಾವರಣ ಮಾಡುವಂತಹ ಒಂದು ಮಹತ್ ಕಾರ್ಯಕ್ಕೆ ಶಾಸಕ ಯುಟಿ ಖಾದರ್ ಅವರು ಮಾತನಾಡಿ, ಮುಸ್ಲಿಂ ಸಮುದಾಯವನ್ನ ಯಾರೂ ಸಂಶಯದ ದೃಷ್ಟಿಯಿಂದ ನೋಡುವಂತಾಗಬಾರದು. ಭಾರತ ದೇಶದಲ್ಲಿ ಸೌಹಾರ್ದತೆಯಿಂದ ಬಾಳಲು ನಮ್ಮ ಹಿರಿಯರು ಮಾರ್ಗದರ್ಶನವನ್ನ ನೀಡಿದ್ದಾರೆ. ಮುಂದಿನ ಪೀಳಿಗೆಗೆ ಧರ್ಮಗುರುಗಳ ಮಾರ್ಗದರ್ಶನ ಪಡೆದು ಸಂಸ್ಕಾರಯುತವಾಗಿ ಬಾಳ್ವೆ ಮಾಡುವುದರೊಂದಿಗೆ ದೇಶಕ್ಕೆ ಕೊಡುಗೆ ನೀಡುವಂತಾಗಬೇಕು ಎಂದು ಹೇಳಿದರು. ಇಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೀತಿಯ ಸಹಕಾರ ಕೊಡ್ತಿರುವಂತಹ ಮತ್ತು ನೇತೃತ್ವ ವಹಿಸುವಂತಹ ನಮ್ಮೆಲ್ಲ ಆತ್ಮೀಯರು ಗೌರವದಿಂದ ಮುಮ್ತಾಜ್ ಅಲಿರ್ ಅವರು ಈ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಬಹುಶಃ ಇವತ್ತು ರಾಜ್ಯ ಎಸ್ಎಸ್ಎಫ್ ಮತ್ತು ಜಿಲ್ಲೆಯ ಸಮಿತಿ ಸೇರಿಕೊಂಡು ಇಡೀ ನಮ್ಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡದ್ದಕ್ಕೆ ಸೋಕಲ್ ಕ್ಷೇತ್ರ ಜನರಿಗೆ, ಕಾಟಿಪಳ್ಳದವರಿಗೆ ಹಾಗೂ ವಿಶೇಷವಾಗಿ ಮುಮ್ತಾಜ್ ಅಲಿ ಮತ್ತು ಅವರ ತಂಡದವರಿಗೆ ಎಲ್ಲರ ಪರವಾಗಿ ನನ್ನ ಅಭಿನಯ ಮತ್ತು ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸುವುದು. ರಾಜ್ಯ ಎಸ್ಎಸ್ಎಫ್ನ ಅಧ್ಯಕ್ಷರು, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಕೂಡ ನಾನು ಭಾಗವಹಿಸಿದೆ. ಡಿವಿಷನ್ ಮಟ್ಟದ ಕಾರ್ಯಕ್ರಮ ಕಂಡಾಗ ಸುರುಬೇಲಿ ನಮ್ಮ ಜಿಲ್ಲಾ ವೆಸ್ಟ್ನವರು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಬರಬೇಕಂತ ಹೇಳಿದಾಗ ನನಗೆ ಎಷ್ಟೇ ಸಮಯ ಕಷ್ಟ ಇದ್ರೂ ಕೂಡ ಇದನ್ನು ನೋಡಲೇಬೇಕು ಭಾಷೆ ಸಮಯ ಮೀಸಲಿಟ್ಟರು ಸುರುಬೇಲಿಗೆ ಹೋದೆ. ಅಲ್ಲಿ ನೋಡೋ ಅತ್ಯುತ್ತಮವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಅವಕಾಶ ಮಾಡಿ ಅವರು ಜಿಲ್ಲಾ ಮಟ್ಟದಲ್ಲಿ ಕೂಡ ಮಾಡಿದ್ರು. ಅಧ್ಯಕ್ಷರ ಬಹುಶಃ ಎಲ್ಲ ಇದ್ದಾರೆ. ತದನಂತರ ಬೆಂಗಳೂರಿನಲ್ಲಿ ಬಂದು ಬೆಂಗಳೂರು ವೆಸ್ಟಲ್ಲಿ ಫೋನ್ ಮಾಡಿದಾಗ ಕೂಡ ಅಲ್ಲಿ ಕೂಡ ಅವಕಾಶ ಕೂಡ ಬೆಂಗಳೂರಿಗೆ ಹೋಗಿ ಆ ಕಾರ್ಯಕ್ರಮ ಮಾಡಿಕೊಂಡು ಮಕ್ಕಳ ಪ್ರತಿಭೆ ನೋಡುವಂಥ ಅವಕಾಶ ಇತ್ತು. ವಿಧಾನ ಪರಿಷತ್ನ ಸದಸ್ಯ ಬಿಎಂ ಫಾರೂಕ್ ಅವರು ಮಾತನಾಡಿದರು. ಆ ಸೌಹಾರ್ದತೆಯಿಂದ ನಾವು ನಡೆಯುವಂತಹ ಆ ಒಂದು ತಮ್ಮ ಮಕ್ಕಳಿಗೆ ಆ ಒಂದು ಶಿಕ್ಷಣದಲ್ಲಿ ಉತ್ತೇಜನ ನೀಡಬೇಕು ಅನ್ನೋದು, ಆ ಮಾರ್ಗದರ್ಶನ ನೀಡಬೇಕು ಅನ್ನೋದು ಒಂದು. ಎರಡನೇದು, ನಮ್ಮ ಸಮುದಾಯದಲ್ಲಿ ನಾವು ಇನ್ನೂ ಎಲ್ಲ ಸುಮಾರು ಇತ್ತೀಚೆಗೆ ನಾನು ಯುಟಿ ಖಾದರ್ ಜೊತೆಗಿರುವಂತಹ ನಮ್ಮ ಚೀಫ್ ಎಲೆಕ್ಷನ್ ರಿಟೈರ್ಡ್ ಚೀಫ್ ಎಲೆಕ್ಷನ್ ಕಮಿದಾರ ಮಾಜಿ ಇವರು SI ಕುರೇಶಿ ಅವರ ಸಂದರ್ಭದಲ್ಲಿ ಅವರು ಹೇಳಿದರು. ಆಗ ರಹಮಾನ್ ಅವರೊಂದು ಮಾತು ಹೇಳ್ತಾ ಇದ್ದಾರೆ, ಸುಮಾರು 18 ಲಕ್ಷಕ್ಕೂ ಹೆಚ್ಚು ನಮ್ಮ ಜನ ಇವರು ಇವತ್ತು ವೋಟರ್ ಲಿಸ್ಟಲ್ಲಿ ಇಲ್ಲ. ಆ ವೋಟರ್ ಲಿಸ್ಟ್ನಂತ ಮಾಡುವ ಒಂದು ಕೆಲಸ ನಾವು ಯಾವುದೇ ಕಾನೂನು ಬರಲಿ, NRC ಬರಲಿ ಅಂತೇಳಿ ನಾವೇನು ತಲೆಕೆಡಿಸುವುದಿಲ್ಲ. ನಮ್ಮ ಆಧಾರಗಳು, ನಮ್ಮ ನಿಲುವುಗಳು ಭದ್ರವಾಗಿದ್ದರೆ ನಾವು ಯಾರಿಗೂ ಹೆದರುವಂಗಿಲ್ಲ. ಒಂದು ಉತ್ತಮ ಸಮಾಜವನ್ನು ಬೆಳೆಸುವಾಗಾಗಿ ನಾವು ನಮ್ಮ ಬೇಸಿಕ್ ಫೌಂಡೇಶನ್ ಅನ್ನು ಗಟ್ಟಿಯಾಗಿ ನಿಲ್ಲಬೇಕು ಎಂದು ನಾನು. ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿಯ ಮುಮ್ತಾಜ್ ಅಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಪ್ರತಿಭೋತ್ಸವ ಸಭೆ ನೆನಪಿಗಾಗಿ ಸ್ಥಳೀಯ ಶಾಲೆಯ ಅಭಿವೃದ್ಧಿಪಡಿಸುವ ಯೋಜನೆಯಿದೆ ಎಂದು ಹೇಳಿದರು. ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಲೋಕೇಶ್ ಬಳ್ಳಾಚೆ, ಲಕ್ಷ್ಮೀ ಶೇಖರ್ ದೇವಾಡಿಗ, ಎಸ್ಎಸ್ಎಫ್ ಅಧ್ಯಕ್ಷ ಅಬ್ದುಲ್ ಲತೀಫ್ ಸಾದಿ, ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಮಾಸ್ತರ್, ಸುಫಿಯಾನ್ ಸಕಾಫಿ, ಅಬು ಸಫಿಯಾನ್ ಮದನಿ, ಅಶ್ರಲ್ ಬದ್ರಿಯಾ, ಸೈಯದ್ ಹಮೀಮ್ ತಂಗಲ್, 4ನೇ ವಿಭಾಗದ ಬದ್ರಿಯಾ ಮಸೀದಿಯ ಉಪಾಧ್ಯಕ್ಷ ಹಿದಾಯತ್, ಆಸಿಫ್ ಮಂಗಳೂರು, ಅಬ್ದುಲ್ ಜಲೀಲ್ ಮೋಟುಗೋಳಿ ಮತ್ತಿತರರು ಉಪಸ್ಥಿತರಿದ್ದರು. ಮಧುರವಿದು ಮಧು ತೊಯ್ಬಾ ತೊಯ್ಬಾ ಕವನವದು ನನ್ನ ಜೀವ ಅಶರಫುಲ್ ಅಶರ